ಕಿಂದಮ ಅನ್ನತಕ್ಕಂಥ ಒಬ್ಬ ಮುನಿ, ಅವನೇನು ಅಧರ್ಮ ಮಾಡಲಿಲ್ಲ. ಅವನು ಅವನ ಹೆಂಡತಿ ಅಡವಿಯಲ್ಲಿದ್ದಾರೆ ಆಶ್ರಮವಾಸಿಗಳಾಗಿ. ಮಧ್ಯಾಹ್ನ ತನ್ನ ಹೆಂಡತಿಯ ಜೊತೆಗೆ ತಾನು ಸೇರಬೇಕು ಅಂತ ನಾವು. ಆದರೆ ಹೆಂಡತಿ ಕೇಳ್ತಾಳೆ, ಇದು ಶಾಸ್ತ್ರ ಹೇಳ್ತಾ ಇಲ್ವಲ್ಲಪ್ಪ, ಮಧ್ಯಾಹ್ನದ ಹೊತ್ತು ಗಂಡ ಹೆಂಡತಿ ಸೇರಬಹುದು ಅಂತ ಶಾಸ್ತ್ರ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲಿ ಜಿಂಕೆಗಳೆಲ್ಲ ಓಡಾಡ್ತಾ ಇದೆಯಲ್ಲ, ಕೋತಿಗಳೆಲ್ಲ ಓಡಾಡ್ತಾ ಇದೆಯಲ್ಲ, ನಾಯಿಗಳೆಲ್ಲ ಓಡಾಡ್ತಾ ಇದೆಯಲ್ಲ, ಅವಕ್ಕೇನು ನಿಯಮ ಇದೆಯಾ? ನಾವು ಜಿಂಕೆಗಳಾಗೋಣ ಅಂತ. ನೀವು ಮನುಷ್ಯರು ಮೃಗವಾಗಿ ಮೃಗಯಾವ್ಯಸನಕ್ಕೆ ಒಳಗಾದರೆ ಅಷ್ಟೊತ್ತಿಗೆ ಪಾಂಡು ಮಹಾರಾಜ ಬಂದಿರ್ತಾನೆ, ಅವನು ಬಾಣ ಬಿಡ್ತಾನೆ, ಅವರು ಸಾಯಿ. ಅಂದರೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವ ಕರ್ಮಕ್ಕೆ ನಿಮಗೆ ಶಿಕ್ಷೆಯುಂಟು ಅನ್ನುವುದು ತಾತ್ಪರ್ಯ. ಆದರೆ ಅವನು ಮುನಿ ಸಾಯುವ ಮುನ್ನ ಒಂದು ಶಾಪ ಕೊಟ್ಟು ಸಾಯ್ತಾನೆ. ಎಲವೋ ರಾಜಬ್ರುವೇ, ನನ್ನಯ ಲಲನೆಯೊಡನೆ ಕೂಡಿರೆ, ನನ್ನ ಹೆಂಡತಿ ಜೊತೆಗೆ ನಾನಿದ್ದೀನಯ್ಯ, ಆಗ ನೀನು ನನ್ನನ್ನು ಸಾಯಿಸಿದೀಯ, ಅದರಿಂದ ನಾನು ನಿನಗೆ ಶಾಪ ಕೊಡ್ತೀನಿ. ನೀನು ನಿನ್ನ ಲಲನೆಯ ಜೊತೆಗೆ ಸೇರಿದರೆ ಸತ್ತೋಗ್ತೀಯ, ಇದು ನಾನು ಕೊಟ್ಟ ಶಾಪ ಅಂತ. ತಕ್ಷಣ ಪಾಂಡು ಮಹಾರಾಜ ವಾಪಸ್ಸು ಹಸ್ತಿನಾವತಿಗೆ ಬಂದು ತನ್ನಲ್ಲಿರತಕ್ಕಂಥ ಧನಕನಕಗಳನ್ನೆಲ್ಲ ದಾನ ಮಾಡಿ, ನನಗೆ ಶಾಪ ಬಂದಿದೆ, ನಾನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ತೀನಿ ಅಂತ ಹೊರಡ್ತಾನೆ. ಅವನು ಏನು ಮಾಡ್ದ ಅಂದರೆ, ಏನು ಮಾಡಬೇಕಿತ್ತೋ ಅದನ್ನು ಬಿಟ್ಟು ಮಾಡ್ದ ಅವನಿಗೆ ಶಾಪ ಏನಂತ ಬಂದಿರೋದು? ಹೆಂಡತಿಯ ಜೊತೆಗೆ ಸೇರಿದರೆ ಮೃತ್ಯು. ತಪಸ್ಸು ಮಾಡ್ತೀನಿ, ಭಾಳ ಒಳ್ಳೆಯದು. ದಾನಗಳನ್ನೆಲ್ಲ ಕೊಟ್ಟುಬಿಟ್ಟೆ, ನಂದೇನೂ ಇಲ್ಲ, ಬಹಳ ಒಳ್ಳೆಯದು. ತಪಸ್ಸು ಮಾಡಿದ್ರೆ ಒಂಟಿಯಾಗ್ತಾನೆ ಹೋಗ್ಬೇಕು ನೀವು. ಹೆಂಡತಿನ ಕರ್ಕೊಂಡು ಹೋಗ್ತಾನೆ ಜೊತೆಗೆ. ಹೆಂಡತಿಯರ ಹತ್ತಿರಕ್ಕೆ ಹೋದರೆ ಸಾವು ಅಂತ ಇದ್ದರೆ, ಆ ಹೆಂಡತಿನ ಕರ್ಕೊಂಡು ಹೋದ್ರೆ ಅರಮನೆಯಲ್ಲೇ ಇರ್ಬೋದಲ್ರಿ. ನೀವು ಅರ್ಥ ಆಗ್ತಾ ಇದೆಯಾ ವ್ಯತ್ಯಾಸ? ಗೊತ್ತಾಗ್ತಾ ಇದೆಯೇನ್ರಿ? ಅಂದರೆ ನೀವು ಏಕಾದಶಿ ವ್ರತ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅಥವಾ ಶಿವರಾತ್ರಿ ಉಪವಾಸ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಏನು ಮಾಡ್ತೀರಿ ನೀವು? ಉಪವಾಸ ಮಾಡುತ್ತೀರಿ. ಉಪವಾಸ ಅಂದ್ರೇನು? ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸ ಮಾಡೋದು. ಶಿವರಾತ್ರಿ ಮಾಡಿದ್ರೆ ಈಶ್ವರನ ಹತ್ತಿರ ವಾಸ ಮಾಡಬೇಕು. ಏಕಾದಶಿ ವ್ರತ ಮಾಡಿದ್ರೆ ವಿಷ್ಣುವಿನ ಹತ್ತಿರ ವಾಸ ಮಾಡಬೇಕು. ನೀವೇನು ಮಾಡ್ತೀವಿ ಅಂದರೆ ಅರ್ಥ ಏನು? ಏಕಾದಶಿ ಅಂದರೆ ಅರ್ಥ ಏನಪ್ಪ ಅಂದರೆ, ಏಕಾದಶ 11 ಇಂದ್ರಿಯಗಳ ಮೂಲಕವೂ ವಿಷ್ಣು ಧ್ಯಾನ ತತ್ಪರರಾಗಿರಬೇಕು. ನೀವೇನು ಮಾಡ್ತೀರಿ? ಊಟ ಒಂದು ಬಿಟ್ಬಿಡ್ತೀರಿ, ಮಿಕ್ಕಿದ್ದೆಲ್ಲ ಮಾಡ್ತೀರಿ. ಓಡಾಡ್ತೀರಿ, ಮಾತಾಡ್ತೀರಿ, ಕತೆ ಆಡ್ತೀರಿ, ಜಗಳ ಆಡ್ತೀರಿ, ಎಲ್ಲೆಲ್ಲೋ ಓಡಾಡ್ಕೊಂಡು ಬರ್ತೀರಿ. ಉಪವಾಸ ಮಾತ್ರ ಮಾಡಲ್ಲ. ಉಪವಾಸ ಅಂದರೆ ವಿಷ್ಣು ಸಾನ್ನಿಧ್ಯದಲ್ಲಿ ಕಾಲವನ್ನು ಕಳೆಯತಕ್ಕದ್ದು. ಶಿವರಾತ್ರಿ ಅಂದರೆ ಈಶ್ವರನ ಸನ್ನಿಧಿಯಲ್ಲಿ ಇರತಕ್ಕದ್ದು. ಅದು ಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡಿ ಉಪವಾಸವನ್ನು ಮಾತ್ರ ಮಾಡುವುದಿಲ್ಲ. ಹಾಗೆ ಈ ಪಾಂಡು ಮಹಾರಾಜ ಎಲ್ಲವನ್ನೂ ಬಿಟ್ಟು ಹೆಂಡತಿಯರನ್ನು ಮಾತ್ರ ಜೊತೆ ಕರ್ಕೊಂಡು, ಹೆಂಡತಿಯರನ್ನು ಜೊತೆ ಕರ್ಕೊಂಡು ಹೋಗಿದ್ದರಿಂದ ಆ ಮಾದ್ರಿ ಮಹಾಸುಂದರಿ ಯಾವತ್ತೋ ಒಂದು ಸಲ ಆಕರ್ಷಿತನಾದ, ಹೋಗವಳನ್ನ ಹಿಡ್ಕೊಂಡ, ಸತ್ತೋದು. ಅಂದರೆ ಮಹಾಭಾರತದ ಪ್ರತಿಯೊಂದು ಘಟನೆಯೂ ನಿಮಗೆ ಒಂದೊಂದು ಪಾಠವನ್ನು ಮಾಡ್ತಾ ಹೋಗುತ್ತೆ. ಭೀಷ್ಮಾಚಾರ್ಯರಿಗೆ ಬಂದ ಕೆಟ್ಟ ಸುದ್ದಿ ಅದು, ಪಾಂಡು ಮಹಾರಾಜ ಸತ್ತು ಹೋಗಿದ್ದಾನೆ, ಅವನ ಜೊತೆಗೆ ಮಾದ್ರಿಯು ಸುಟ್ಟು ಹೋಗಿದ್ದಾಳೆ. ಕುಂತಿ ಹಾಗೂ ಪುಟ್ಟ ಮಕ್ಕಳು, 1, 2, 3, 4, 5, 6 ವರ್ಷಗಳ ಮಕ್ಕಳು ಅವರಿದ್ದಾರೆ, ಪುಟಾಣಿ ಮಕ್ಕಳು. ಆಗ ಭೀಷ್ಮ ಪಿತಾಮಹ ಪಂಚಪಾಂಡವರನ್ನು ಕರೆದುಕೊಂಡು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಅವರಿದ್ದರು. ಆ 5 ಮಕ್ಕಳನ್ನು ಕರ್ಕೊಂಡು, ಪುಟ್ಟ ಮಕ್ಕಳು ರೀ, 1 ವರ್ಷ 2 ವರ್ಷದವರು, ಅವರನ್ನು ಕರ್ಕೊಂಡು ಹಸ್ತಿನಾವತಿಗೆ ಬಂದು ಅಲ್ಲಿ ಬೆಳೆಸಲಿಕ್ಕೆ ಶುರು ಮಾಡ್ತಾರೆ. ಗೊತ್ತಿಲ್ಲ ಕೆಲವರನ್ನು ಕಂಡ್ರಾಗಲ್ಲ, ಕಾರಣವೇ ಗೊತ್ತಿಲ್ಲ. ಮುಖ ನೋಡಿದ್ರೆ ಕಾಣಕ್ಕಾಗಲ್ಲ ಅಂತಂತ ಒಂಥರ ಅಲರ್ಜಿ ಎನ್ನುವ ಹಾಗೆ ದುರ್ಯೋಧನನಿಗೂ ಮತ್ತು ಭೀಮಸೇನನಿಗೂ ಮಹಾ ತದ್ವಿರುದ್ಧವಾದ ಭಾವ. ಭಾಳ ವರ್ಣನೆ ಇದೆ ಅಲ್ಲಿ. ಒಂದು ಪುಟ್ಟ ಉದಾಹರಣೆಯನ್ನು ಹೇಳಿ ಮುಂದಕ್ಕೆ ಹೋಗೋಣ.
ಮಕ್ಕಳೆಲ್ಲ ಗುಲ್ಟೋರಿ ಆಡ್ತಿದ್ರಂತೆ. ಮರಕೋತಿ ಕೇಳಿದ್ದೀರಾ? ಮರಕೋತಿ ಆಟಕ್ಕೆ ಗೊತ್ತಿದೆಯೇನ್ರಿ? ಮರಕೋತಿ ಗೊತ್ತಿರೋರು ಕೈ ಐತಿ? ಇಷ್ಟೇನಾ? ಓಹ್, ನಿಮ್ಗೆ ಯಾರಿಗೂ ಮರಕೋತಿ ಆಟವೇ ಗೊತ್ತಿಲ್ಲ? ಮರಕೋತಿ ಅಂದರೆ ಯಾವುದೋ ಆಟಗಾರರಲ್ಲಿ ಒಬ್ಬನು ಮರ ಹತ್ತಿರ್ತಾನೆ, ಕೆಳಗಿರೋರೆಲ್ಲ ಅವ್ರನ್ನ ಹಿಡ್ಕೋಬೇಕು, ಅವನು ಯಾರ ಕೈಗೂ ಸಿಗದೇ ತಪ್ಪಿಸ್ಕೊಳ್ಬೇಕು, ಅವನ ಮೇಲೇ ಓಡಾಡ್ತಾ ಇರ್ತಾನೆ, ಯಾರೂ ಹಿಡಿದುಕೊಳ್ಳದೇ ಇರೋ ಜಾಗದಲ್ಲಿ ಧುಮುಕು ಓಡೋಗ್ಬೇಕು ಅವನು. ಏನೇನೋ ಕಥೆ ಇದು. ಈ ಭೀಮ ಸಿಕ್ಕಾಕೊಂಡಿದ್ದಾನೆ ಒಂದು ಸಲ. 105 ಜನವು ಆ ಮರ ಹತ್ತು ಕೂತ್ಕೊಂಡಿದ್ದಾರೆ. ಈಗ ಇವನು ಯಾರನ್ನಾದರೂ ಮುಟ್ಟಬೇಕು, ಭೀಮಸೇನ ಮುಟ್ಟಬೇಕು, ಭಾರ ಅವನು ಎಗರಿ ಹಿಡ್ಕೋಬೇಕು, ಕಷ್ಟ. ಎಲ್ಲ ನಗ್ತಾ ಇದ್ದಾರೆ. ಆದರೆ ಭೀಮಸೇನ ಮಹಾ ಬಲಶಾಲಿ. ಹೇಗೆ ಇವನು ಹಿಡ್ಕೊಳ್ಳೋದು ಅಂಥೇಳಿ ಮರನ ಹಿಡಿದು ಅಲುಗಿದರೆ ಬಿದ್ದರು ಭರತ ಕುಲಪಾಲಕರು 105 ಮಹಾವಾತದಲ್ಲಿ ತರು ಫಲ ನಿಖರ ಬೀಳುವಂತೆ. ಭೀಮಸೇನ ಏನು ಮಾಡ್ದ ಅಂದರೆ ಮರನ ಹಿಡ್ಕೊಂಡು ಅಲ್ಲಾಡಿಸ್ದ. ಮರನ ಹಿಡಿದು ಅಲುಗಿದರೆ ಭರತ ಕುಲಪಾಲಕರು, ಆ ಮಕ್ಕಳು 105 ಮಹಾವಾತದಲ್ಲಿ ಜೋರಾಗಿ ಬಿರುಗಾಳಿ ಬಂದರೆ ಹೇಗೆ ಮರದಿಂದ ಹಣ್ಣುಗಳು ಉದುರುತ್ತದೆಯೋ ಹಾಗೆ ಎಲ್ಲರೂ ಕೆಳಗೆ ಉದುರಿದ್ರು. ಇವ್ರು ಹಿಡ್ಕೊಳ್ಳೋದೇನು ಮತ್ತು ತಲೆಯೊಡೆದು, ಬೆನ್ನೊಡೆದು, ನೆತ್ತರು ಸುರಿದು, ಕೈ ಮುರಿದು ಎಲ್ಲರೂ ಧೃತರಾಷ್ಟ್ರನ ಹತ್ತಿರಕ್ಕೆ ಹೋಗಿ ದೂರಿದರು. ಈ ಭೀಮಸೇನ ಎಷ್ಟು ಕಷ್ಟ ಕೊಡ್ತಾ ಇದ್ದಾನೆ ನಮಗೆ ಅಂತಂತ. ಭೀಮಸೇನ ಕರ್ಕೊಂಡ್ಬರೋ, ಪಾಪ ಕುರುಡ, ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ ಅವನಿಗೆ, ಕರ್ಕೊಂಡ್ಬನ್ನಿ. ಈ ಭೀಮ ಏನು ಮಾಡ್ದ? ಮುಳುಮನೆಗಳಲ್ಲಿ ತೀರಿ, ಹುಡಿಯಲ್ಲಿ ಹೊರಳಿ, ನೆತ್ತರು ಬರಿಸಿ ಅವನೇ ಒಂದಷ್ಟು ಮುಳ್ಳು ತಗೊಂಡು ಹೇರ್ಕೊಂಡ. ರಕ್ತ ಎಲ್ಲ ಬಂತು, ಧೂಳಿನಲ್ಲೆಲ್ಲ ಹೊರಳಾಡ್ದ. ಧೃತರಾಷ್ಟ್ರಂಗೆ ಭೀಷ್ಮಗೆ ದೂರುವನು ಭೀಮ. ತಾತ, ನಂಗೆ 104 ಜನ ಹಿಡ್ಕೊಂಡು ಈಗೆಲ್ಲ ಗಾಯ ಮಾಡಿಬಿಟ್ಟಿದ್ದಾರೆ ಅಂತ. ಭೀಷ್ಮನ ಕಣ್ಣು ಕಾಣುತ್ತೆ, ಧೃತರಾಷ್ಟ್ರನ ಕಾಣಲ್ಲ. ಎಂದಿ ಹೊಡೆದ ಅವರಿಗೆಲ್ಲರೂ. ಹೀಗೆ ಬಹಳ ಗಲಾಟೆ ಆಗ್ತಾ ಇತ್ತು ಅವರಿಬ್ಬರ ಮಧ್ಯದಲ್ಲಿ. ದುರ್ಯೋಧನ ಇತ್ಯಾದಿಗಳು ಏನಾದರೂ ಮಾಡಿ ಭೀಮನನ್ನು ಸಾಯಿಸಿಬಿಡಬೇಕು ಅಂತ ನಿರ್ಣಯ ಮಾಡಿದರು. ಬಹಳಷ್ಟು ಪ್ರಯತ್ನಗಳು ಮಾಡಿದರು. ಕೊನೆಗೆ ಭೀಮಸೇನ ಒಂದು ದಿವಸ ಹೇಳಿದ, ಮುಡುವಿನಲ್ಲಿ ಹಾಯಿಕಿದಿರಿ, ನನ್ನನ್ನು ಕೈ ಕಾಲು ಕಟ್ಟಿ ತೊಗೊಂಡೋಗಿ ಒಂದು ಸಮುದ್ರದಲ್ಲಿ ಎಸ್ದಿರಿ, ನೀವು ನಾನೇನು ಸಾಯಲಿಲ್ಲ. ಹಾವಿನ ಹೆಡೆಯ ಕೊಂಡೂರಿದಿರಿ, ಕೃಷ್ಣ ಸರ್ಪಗಳನ್ನು ತಂದು ನನ್ನ ಮೇಲೆ ಹಾಕಿ ಅದರಿಂದ ಕಚ್ಚಿಸಿದಿರಿ, ಅವುಗಳಿಗೆ ಹಲ್ಲು ಮುರಿದೋಯ್ತು, ನನಗೇನೂ ಆಗಲಿಲ್ಲ. ವಿಷದ ಅಡುಗೆಗಳ ಮೆಲಿಸಿದಿರಿ ಬಲ್ಲಂದದ ವಿಕಾರದಲ್ಲಿ, ವಿಷದ ಲಡ್ಡುಗೆಗಳನ್ನೆಲ್ಲ ಕೊಟ್ಟರೆ ತಿನ್ನಿಸಿದಿರಿ. ನಿಮ್ಮ 100 ಕಡಿದು ಶಾಕಿನಿಯರಿಗೆ ರಕುತವ ಬಡಿಸಿದಲ್ಲದೆ ಸಾವೇನೇ. ನೀವು 100 ಜನನು ಹೊಡೆದು ಚೆಚ್ಚಿ ಸಾಯಿಸುವ ಮುನ್ನ ನಾನು ಸಾಯ್ತೀನಾ? ಇದು ನನ್ನ ವೀರ ಪ್ರತಿಜ್ಞೆ, ತಗೊಳ್ಳಿ. ಮಕ್ಕಳಾಗಿದ್ದಾಗಿನಿಂದಲೂ ಭೀಮಸೇನ ಮತ್ತು ಇಡೀ ಕೌರವರ ಪಾಳೆಯಕ್ಕೆ ಇಂತಹ ಘೋರ ಘರ್ಷಣೆಗಳು ನಡೆದು ಭೀಮಸೇನ ಪ್ರತಿಜ್ಞೆಯನ್ನು ಮಾಡಿತು. ಕೊನೆಗೆ ಇವರ ಗಲಾಟೆಯನ್ನು ನೋಡಿ ಭೀಷ್ಮಾಚಾರ್ಯರು, ನೋಡ್ರಪ್ಪ, ಕೌರವರು ದುಷ್ಟರು, ನೀವು ವಾರಣಾವತಕ್ಕೆ ಹೋಗಿ ಅಲ್ಲಿ ಬದುಕಿ, ನೀವು ಬೇರೆ ರಾಜ್ಯದ ಭಾಗವನ್ನು ಕೊಡ್ತಾ ಇದ್ದೇನೆ, ವಾರಣಾವತದಲ್ಲಿ ಜೀವಿಸಿ ಅಂತ ಹೇಳಿದ್ರು. ವಾರಣಾವತಕ್ಕೆ ಭೀಷ್ಮಾಚಾರ್ಯರು ಕಳಿಸುತ್ತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ದುರ್ಯೋಧನ ಅವನ ಆಪ್ತನನ್ನು ಕರೆದು ಅಲ್ಲಿ ಒಂದು ಅರಗಿನ ಮನೆಯನ್ನು ಕಟ್ಟಿಸಿದ. ಪಕ್ಕದಲ್ಲಿ ಈ ಆಯುಧಾಗಾರವನ್ನು ನಡೆಸ್ದ, ಅಂದರೆ ಸಿಡಿಮದ್ದುಗಳು ಇರತಕ್ಕಂಥದ್ದು. ಇವರು ಹೋಗಿ ಅಲ್ಲಿ ಸೇರಿದ ಕೆಲವು ದಿವಸಗಳಲ್ಲಿ ಆ ಆಯುಧಾಗಾರ ಸಿಡಿಬೇಕು, ಈ ಅರಗಿನ ಮನೆಗೆ ಬೆಂಕಿ ಬೀಳಬೇಕು, ಅರಗಿನ ಮನೆ ಸುಟ್ಟೋಗ್ಬೇಕು, ಒಳಗಿರತಕ್ಕಂಥ ಪಾಂಡವರು ಸುಟ್ಟೋಗ್ಬೇಕು. ಇದು ದುರ್ಯೋಧನನ ಯೋಜನೆಯಾಗಿತ್ತು. ಆದರೆ ಅದು ವಿದುರನಿಗೆ ಗೊತ್ತಾಯಿತು. ಹೀಗಾಗಿ ವಿದುರ ಹೇಳಿ ಕಳಿಸಿದ, ನಾನು ಸುರಂಗ ಮಾರ್ಗವನ್ನು ತೋಡಿ
ಆ ಗಂಗಾ ನದಿಯ ತೀರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೀವು ಆ ಸುರಂಗ ಮಾರ್ಗದಿಂದ ಬನ್ನಿ, ನಾನೊಂದು ಯಾವ ದಿವಸ ಅಂತಂತ ಹೇಳ್ತೀನಿ. ಸುರಂಗ ಎಲ್ಲ ಸಿದ್ಧ ಆಯಿತು. ಭೀಮಸೇನನಿಗೆ ಸೂಚನೆ ಕೊಟ್ಟ. ಭೀಮಸೇನ ತನ್ನ ತಾಯಿ 4 ಜನ ಸಹೋದರರನ್ನು ಕರ್ಕೊಂಡು ಆ ಸುರಂಗದಲ್ಲಿ ಹೊರಗೆ ಬಂದ. ಕೊನೆಗೆ ಸಿಡಿಮದ್ದು ಸಿಡೀತು, ಅರಗಿನ ಮನೆ ಹತ್ಕೊಂಡು ಉರಿದೋಯ್ತು, ಪಾಂಡವರು ಸುಟ್ಟೋದ್ರು ಅಂತ ಸುದ್ದಿ ಹಬ್ಬಿದ್ದಾಯಿತು. ಆ ರಾತ್ರಿ ಕುಂತಿ ಪಾಪ ರಾಜಮಾತೆ ಆ ಕಲ್ಲು ಮುಳ್ಳುಗಳ ನೆಲದಲ್ಲಿ ಓಡಾಡಬೇಕು. ರಾತ್ರಿ ದಾರಿ ಇಲ್ಲ. ಬೈದ್ಲು ಭೀಮನ್ನ, ನಾವಲ್ಲಿ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು, ನನ್ನನ್ನು ಯಾಕೆ ಹೀಗೆ ಮಾಡಿದೆ? ಓಹೋ, ನಾನಿರಬೇಕಾದ್ರೆ ನೀವು ಯಾಕೆ ನೀವು ಒದಾಡ್ತಾ ಇದ್ದೀರಿ? ಓಹೋ ಎನ್ನುತ್ತಾ ಹೊಯ್ದನು ನೂಕಿ ಹೆಗಲೆರಡರಲ್ಲಿ ಕುಂತಿಯ ಧರ್ಮನಂದನನ. ಆ ಕುಂತಿ ತೊಗೊಂಡು ಇಲ್ಲಿ ಕೂಡಿಸ್ಕೊಂಡ, ಧರ್ಮರಾಯನ ಇಲ್ಲಿ ಕೂಡಿಸ್ಕೊಂಡ. ಆ ಅರ್ಜುನನ ಎಡಭಾಗದಲ್ಲಿ ನಕುಲ ಸಹದೇವನ ಬಲಗಡೆ ಹಿಡ್ಕೊಂಡು ಆ 4-5 ಜನವನ್ನು ಎತ್ಕೊಂಡು ಇವನು ಹೊರಟ ಇಡೀ ಅಡವಿಯಲ್ಲಿ. ಗಮನಿಸಿ, ಭೀಮಸೇನನ ಪೌರುಷ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಇಲ್ಲಿ ಧರ್ಮರಾಯನ ಕುಡಿಸ್ಕೊಂಡಿದ್ದಾನೆ, ಇಲ್ಲಿ ಕುಂತಿಯನ್ನು ಕುಡಿಸ್ಕೊಂಡಿದ್ದಾನೆ, ಇಲ್ಲಿ ಅರ್ಜುನನ ಹಿಡ್ಕೊಂಡಿದ್ದಾನೆ, ಇಲ್ಲಿ ನಕುಲ ಸಹದೇವನ ಹಿಡ್ಕೊಂಡಿದ್ದಾನೆ, ಎಲ್ಲರನ್ನೂ ಎತ್ಕೊಂಡು ಹೋಗ್ತಾ ಇದ್ದಾನೆ ದಾರಿಯಲ್ಲಿ. ಒಂದಷ್ಟು ದೂರ ಹೋದ ಮೇಲೆ ಯಾವುದೊಂದು ಮರ ಸಿಕ್ತು, ಅದರ ಕೆಳಗೆ ಎಲ್ಲರನ್ನೂ ಮಲಗಿಸ್ದ. ಕಾಲು ನೋಯ್ತಿದೆ ಎಂದರು, ಉರಿತಾ ಇದೆ ಎಂದರು, ಎಲ್ಲರಿಗೂ ನೀರು ತಂದು ಕೊಟ್ಟ. ಓಡಾಡಿ ಸಾಕಾಗಿದೆ ಎಂದರು. ಇವ್ರನ್ನೆಲ್ಲ ಎತ್ಕೊಂಡು ಬಂದಿದ್ದು ಭೀಮ, ಅವನು ಸಾಕಾಗಿದೆ ಅನ್ಬೇಕು, ಅವನು ಹೇಳ್ತಾ ಇಲ್ಲ, ಇವರೆಲ್ಲ ಹೇಳ್ತಾ ಇದ್ದಾರೆ ಸಾಕಾಗಿದೆ ಸಾಕಾಗಿದೆ ಅಂತಂತ. ಜನನಿಯಂಘ್ರಿಯನೊತ್ತಿ ಯಮನಂದನನ ಚರಣವ ಮುರಿದು ಧರ್ಮರಾಯನ ಹಾಗೂ ಕುಂತಿದೇವಿಯ ಪಾದಗಳನ್ನು ಹಿಸುಕುತ್ತಾ, ಪಾರ್ಥ ನಕುಲ ಸಹದೇವರ ಪಾದಗಳನ್ನೂ ಹಿಸುಕ್ತಾ ಪೂರ್ವವನೆನೆದು ಬಿರಿದಳುತ ಘನ ಕಾನನದ ಮಧ್ಯದೊಳೀತನಿದ್ದನು ಹಿರಿದು ಚಿಂತಿಸುತ್ತ. ಅಯ್ಯೋ, ನಮ್ಮಮ್ಮ ಹೀಗೆ ಒದ್ದಾಡ್ತಾ ಇದ್ದಾಳಲ್ಲಪ್ಪ, ನಮ್ಮಣ್ಣ ಹೀಗೆ ಗೋಳಾಡ್ತಾ ಇದ್ದಾನಲ್ಲ, ಯಾಂತ ಇವನಿಗೇನೂ ಆಗಿಲ್ಲ. ಅವರ ಪೂರ್ವ ಸ್ಥಿತಿಯನ್ನು ನೆನೆಸಿಕೊಂಡು ಭೀಮ ಅಳ್ತಾ ಇದ್ದಾನೆ ಜೋರಾಗಿ. ಇವನ ಅಳುವನ್ನು ಪಕ್ಕದಲ್ಲಿ ಒಂದಷ್ಟು ದೂರದಲ್ಲಿ ಮರದಲ್ಲಿ ಒಬ್ಬ ಹಿಡಿಂಬ ಅನ್ನುವವನಿದ್ದ. ಅವನವನು ತಂಗಿಗೆ ಹೇಳಿದ, ಇಷ್ಟು ಜೋರಾಗಿ ಅಳ್ತಾ ಇರಬೇಕು, ಅವ್ನು ಜೋರಾಗಿರಬೇಕು ಅಂತ ಕಾಣುತ್ತೆ, ಮನುಷ್ಯರು ಅವನು ಎತ್ತಾಕೊಂಡು ಬಾ, ಇಬ್ಬರು ಚೆನ್ನಾಗಿ ಊಟ ಮಾಡೋಣ ಅಂತ. ಬಂದಳವಳತಿ ರೌದ್ರ ರೂಪಿನೊಳಂದು ಕಂಡಳು ದೂರದಲ್ಲಿ ಹರಿನಂದನನ ಸುಳಿದಲಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂದರದ ನಚ್ಚವಿಯಲಿರೆ ಮನಸಂದಳ ಕಳನನುಜೆ ಸೋತಳು ಭೀಮಸೇನಂಗೆ. ಬಂದಳು ಅವಳು ಅತಿ ರೌದ್ರ, ಹಿಡಿಂಬೆ ರಾಕ್ಷಸಿ, ಏನೇನು ಚೆನ್ನಾಗಿರೋಕ್ಕಾಗತ್ತೆಯೇ ಅಂತ ಬಂದಿದ್ದಾಳೆ. ಭೀಮಸೇನ ನೋಡಿದ್ದಾಳೆ, ದಪ ತಲೆ ಇದೆ, ಜ್ವರ ಇದ್ದಾನೆ, ಸಿಂಹದಂಥ ಕಣ್ಣುಗಳಿದೆ ಆತನಿಗೆ, ಒಳ್ಳೆ ಪೊಗದಿಸ್ತಾ ಇದ್ದಾನೆ, ಇವನಾದರೆ ಇವನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದವು ಅಂತ ಮುಂದಕ್ಕೆ ಹೋದ್ಲು. ನೋಡಿದ್ಲು ಅವಳನ್ನ, ಅಯ್ಯೋ ಈ ದೇಹ ಇಟ್ಕೊಂಡ್ರೆ ಅವನು ಒಪ್ಕೊಳ್ತಾನೆಯೇ, ಎಲ್ಲಾದರೂ ಅವನು ನನ್ನನ್ನು ಈ ದೇಹದಲ್ಲಿ ಮದುವೆ ಆಗ್ತಾನೇನ್ರಿ ಅಂತ ಹೇಳಿ ಕಾಮರೂಪಿಣಿಯಾದ್ದರಿಂದ ಲಲನೆ ಸುಳಿದಳು ಕುಚತ ಭಾರಕ್ಕೆ ಬೊಳುಕೆ ನಡು ಮೇಲುದ ಸೆಳೆಯೆ ಸುಳಿಗುರುಳು ಅಲಯಲ ಕಲಿಭೀಮನಿದಿರಿನೈ. ಸುರಸುಂದರಿಯಾಗಿ ಮಾರ್ಪಟ್ಟು ಭೀಮಸೇನನ ಮುಂದೆ ಸುಳಿದಳು. ಭೀಮಸೇನ ಕಥಾನಾಯಕ, ನಮ್ಮಷ್ಟು ದುರ್ಬಲ ಅಲ್ಲ ಅವನು. ಹುಡುಗಿಯನ್ನು ನೋಡುತ್ತಿದ್ದಂತೆಯೇ ಜೊಲ್ಲು ಸುರಿಸುವ ಗಂಡು ಭೀಮನಲ್ಲ. ಅವಳು ಓಡಾಡಿಲ್ಲ ಒಂದೆರಡು ಸಲ, ಅವನು ಭೀಮ ನೋಡನು ನುಡಿಸನು, ಅವನು ನೋಡಲು ಇಲ್ಲ, ಮಾತು ಆಡಿಸ್ಲಿಲ್ಲ. ನೀವು ಹಾಗಿರಬೇಕು ಅಂತ ಹೆಣ್ಣನ್ನು ನೋಡುತ್ತಿದ್ದಂತೆಯೇ ಹಿಂದೆ ಹೋಗಬಾರದು. ನಿಮಗೆ ಹೇಳಿ ಪ್ರಯೋಜನ, ಯುವಕರು ಯಾರೂ ಇಲ್ಲ, ನಿಮಗೆಲ್ಲ ಮದುವೆಗಳಾಗ್ಬಿಟ್ಟಿದೆ, ಅಂದರೆ ನೀವು ಯಾರು ಹೋಗೋ ಹಾಗೆಲ್ಲ ಹೋದ್ರೆ ನಿಮ್ಮ ಹೆಂಡರು ಬಿಡೋದು ಇಲ್ಲ ನಿಮಗೆ. ಭೀಮಸೇನ ನೋಡನು ನುಡಿಸನು, ಒಯ್ಯನೆ ನೀವು ನುಡಿಸದೇ ಇದ್ರೆ ಏನು ಮಾಡ್ತಾರೆ ಅಂದರೆ, ಯಾವ ಹೆಣ್ಣನ್ನು ನೀವು ಇಷ್ಟಪಟ್ಟು ಆ ಹೆಣ್ಣಿನ ಹಿಂದೆ ನೀವು ಹೋಗದಿದ್ದರೆ ಏನಾಗುತ್ತೆ ರಾಘವೇಂದ್ರಯ್ಯರೇ, ಆ ಹೆಣ್ಣೆ ನಿಮ್ಮನ್ನು ಮಾತಾಡಿಸ್ತಾಳೆ ಅಂತ. ನುಡಿಸನು ನೋಡನು ಒಯ್ಯನೆ ತಾಮರಸಮುಖಿ ಹೊದ್ದಿದಳು ನೀನಾವನೈ ನಿಸ್ಸೀಮ ನೀನಾರು.
ಅವಳು ಕೇಳಿದ್ಲು, ನೀನು ಯಾರಯ್ಯ, ನಿನ್ನ ನೋಡಿ ಸುಮ್ಮನೆ ಇದೆಯಲ್ಲ. ಆಮೇಲೆ ಭೀಮಸೇನ ಒಂದೆಲ್ಲ ಕಥೆ ಹೇಳ್ದೆ, ಯಾಕೆ ಬಂದಿದ್ದೀವಿ ಏನು ಅಂತ. ಅವಳು ಹೇಳಿದ್ಲು, ನಾನು ಮದುವೆ ಆಗು. ನಮ್ಮಣ್ಣ ಕಾದಿದ್ದಾನಲ್ಲಿ, ನೀನು ನನ್ನ ಮದುವೆ ಆಗು, ನಾನು ನೀವು ಎಲ್ಲಾದರೂ ಹೋಗ್ಬಿಡೋಣ, ಉಳಿದವರನ್ನು ನಮ್ಮ ಅಣ್ಣ ಬಂದು ತಿಂದಾಕ್ಲಿ ಅಂತ. ಅವನು ಹೇಳಿದಾಗೆಲ್ಲ ಮಾಡೋಕ್ಕಾಗತ್ತೆಯೇ, ನಾನು ರಾಕ್ಷಸರಾಗಿ ಮಾಡೋಕ್ಕೆ. ಅಷ್ಟೊತ್ತಿಗೆ ಹಿಡಿಂಬ ಬಂದ, ಅಂತ ಕೂಗ್ದ, ವರಲ ಬೇಡವೋ ಕುನ್ನಿ, ಮೈ ಮರೆದೊರಗಿದವರೇಳ್ವರು ಕಣ, ಮೆಲ್ಲನೆ ತುರುಬಿ ಕಾದುವುದೆಲವೋ ಸತ್ತಂತೆ ಸಾರೇನುತ್ತ. ಮೆಲ್ಲ ಮಾತಾಡು, ಜೋರ ಕೂಗಬೇಡ, ಮರ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಯುದ್ಧ ಮಾಡು, ತದಕ್ತೀನಿ ನಿನ್ನ ಅಂತ ಹೇಳಿ ಯುದ್ಧ ಆಯಿತು. ಚಚ್ಚಿದ, ಹಿಡಿಂಬ ಸತ್ತು ಬಿದ್ದ. ಇವರು ಗಲಾಟೆಯಲ್ಲೆಲ್ಲ ಎದ್ದು ಕೂತು. ಕುಂತಿ ನೋಡ್ತಾಳೆ, ದೊಡ್ಡ ದೇಹದ ರಾಕ್ಷಸ ಸತ್ತು ಬಿದ್ದಿದ್ದಾನೆ, ಅಲ್ಲಿ ಯಾವುದೋ ಹುಡುಗಿ ಬಂದು ಕೂತಿದ್ದಾಳೆ, ಭೀಮಸೇನ ಅಂತ ಇದ್ದಾನೆ. ಇವಳಿಗೆ ಗೊತ್ತಾಯಿತು, ಇವನು ನನ್ನ ಮಾತು ಕೇಳಲ್ಲ, ಇವನು ಅಮ್ಮನ ಹಿಡ್ಕೋಬೇಕು ಅಂತ ಹೋಗಿ ಕುಂತಿ ಕಾಲು ಹಿಡ್ಕೊಂಡು, ಅಮ್ಮ ನಾನು ನಿಮ್ಮ ಮಗನ್ನ ಇಷ್ಟಪಟ್ಬಿಡ್ತೀನಿ, ನೀವು ಹೇಳಿ ನನ್ನ ಮದುವೆ ಆಗು ಅಂತ. ಅವರು ಹ್ಞೂ ಅಂದರೆ ನಾನು ಸದೋಗ್ಬಿಡ್ತೀನಿ. ಪಾಪ ಕುಂತಿ ಕೇಳ್ತಾ ಇದ್ದಾಳೆ ಹೆಣ್ಣು, ಭೀಮ ಆಗಯ್ಯ, ಬೇಡಮೋ ಅಂದ ಅವನು, ಆಗು 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 ಅಂತ ಧರ್ಮರಾಯನ ಕೇಳಿದ್ರು. ಈ ಧರ್ಮರಾಯ ಇದ್ದಾನಲ್ರಿ, ಮಹಾ ಮೋಸ. ಇದೇ ದ್ರೌಪದಿ ಸ್ವಯಂವರ ಮುಂದೆ ನಡೆಯುತ್ತೆ. ಆ ದ್ರೌಪದಿ ಈಗ ಹಿಡಿಂಬೆಯನ್ನು ಕುಂತಿ ಧರ್ಮರಾಯನ ಕೇಳಿದ್ಲು, ನೋಡಯ್ಯ ಧರ್ಮರಾಯ, ನೀನು ಧರ್ಮಸ್ವರೂಪ, ನೀನು ಏನು ಹೇಳಿದರೂ ಅದು ವೇದವಾಕ್ಯ. ಈಗ ಹಿಡಿಂಬೆ ಅವನನ್ನು ಇಷ್ಟಪಟ್ಟಿದ್ದಾಳೆ, ಆಗಬಹುದೋ? ಆಗಲಿ, ಮದುವೆ ಆಗಿ ಹೋವಯ್ಯ ಅಂದ. ಯಾಕೆಂದರೆ ರಾಕ್ಷಸಿ ಅವಳು, ಆಗ ಮದುವೆ ಆಗಿ ಹೋಗು ಅಂದ್ಬಿಟ್ಟ. ಅದೇ ಮುಂದೆ ದ್ರೌಪದಿ ಸ್ವಯಂವರ ಆಗುತ್ತೆ. ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಗೆಲ್ತಾನೆ ದ್ರೌಪದಿಯನ್ನು. ನಿಮಗೆ ಕಥೆ ಗೊತ್ತಿದೆ, ದ್ರೌಪದಿನ ಕರ್ಕೊಂಡು ಬಂದಾಗ ಹಣ್ಣು ತಂದಿದ್ದೇವೆ, ಹೆಣ್ಣು ತಂದಿದ್ದೀವಿ, ಏನು ಹಚ್ಚಿವಿ, 5 ಜನ ಹಂಚ್ಕೊಳ್ರಯ್ಯ ಅಂತಾಳೆ ಪೆದ್ದಕ್ಕ. ಆಮೇಲೆ ಹೆಣ್ಣು ಅಂತ ಗೊತ್ತಾರೆ, ಹಂಚ್ಕೊಳ್ಳೋದು ಹೇಗೆ? ಮಾತು ತಪ್ಪೋಯ್ತು, ತಿರುಗಿಸ್ಬೇಕಾಯ್ತು. ಇಲ್ಲ, ಗೊತ್ತಿಲ್ಲದೆ ಆಡಿದೆ ಆ ಮಾತನ್ನು. ಯಾರು ಗೆದ್ದಿದ್ದಾರೋ ಅವನು ಮಾತ್ರ ಮದುವೆಯಾಗಲಿ ಅಂತ ಹೇಳಬೇಕು, ನ್ಯಾಯ ಅದು. ತಪ್ಪು ಮಾಡೇ ಮಾಡ್ತೀವಿ ಮಾತಾಡ್ತಾ. ಅವಳಿಗೆ ವ್ಯಾಸಭಾರದಲ್ಲೂ ಹಾಗೆ ಬರುತ್ತೆ, ಕುಮಾರವ್ಯಾಸ ಭಾರತದಲ್ಲೂ ಹಾಗೆ ಬರುತ್ತೆ. ಅವಳು ಹೇಳೋದು ಹೇಳ್ಬಿಟ್ಟಿದ್ದಾಳೆ. ಈಗ ಧರ್ಮರಾಯನ ಕೇಳ್ತಾಳೆ. ನೀವು ಗಮನ ಇಟ್ಟು ಕೇಳಿ ಪ್ರಸಂಗವನ್ನು, ನನ್ನ ಕಾಲ ಇದೆಯೋ ಇಲ್ಲ ಗೊತ್ತಿಲ್ಲ, ಇನ್ನು ಹೇಳೋದು ಭಾಳ ಇದೆ. ಧರ್ಮರಾಯನ ಕೇಳ್ತಾಳೆ, ಧರ್ಮರಾಯ, ನೀನು ಧರ್ಮ ಸೂಕ್ಷ್ಮವನ್ನು ಬಲ್ಲವನು, ಈಗ ನನ್ನ ಮಾತು ಬಂದ್ಬಿಟ್ಟಿದೆ, ಆದರೆ ಅದು ತಪ್ಪು, ಅವಳನ್ನ 5 ಜನ ಮದುವೆ ಆಗೋದಕ್ಕಾಗೋದಿಲ್ಲ, ನೀನೇನಂತೀಯ? ನಿನ್ನ ಧರ್ಮ ಏನು ಹೇಳುತ್ತದೆ? ಧರ್ಮರಾಯ ಹೇಳ್ತಾನೆ, ನೋಡಮ್ಮ, ದೊಡ್ಡವನು ಮದುವೆ ಆಗದೆ ಚಿಕ್ಕವನಿಗೆ ಹೇಗಾಗತ್ತೆ ಅಂತಾನೆ. ಇದೇ ಮಾತು ಹಿಡಂಬಿ ಸಂದರ್ಭದಲ್ಲಿ ಹೇಳಬೇಕಾಯ್ತು ಅವನು, ಅಲ್ವೇನ್ರಿ? ದೊಡ್ಡವನು ನನಗೆ ಮದುವೆ ಆಗದೆ ಭೀಮ ಹೇಗೆ ಮದುವೆ ಆಗ್ತಾನೆ ಅಂತ ಹೇಳಲಿಲ್ಲ. ಯಾಕೆಂದರೆ ರಾಕ್ಷಸಿ, ಇವಳು ಸುರಸುಂದರಿ, ಈಗ ಒಂದು ಧರ್ಮ ಪ್ರಜ್ಞೆ, ಮೊದಲು ನನಗೆ ಮದುವೆ ಆಗಬೇಕು ಅಂತ. ಭೀಮನ್ ಕೇಳ್ತಾನೆ, ಏನಪ್ಪ ಅಂತ. ನೋಡೋಕೆನೋ ಚೆನ್ನಾಗಿದ್ದಾಳೆ ಅಂತಾನೆ ಅವನು. ಅರ್ಜುನ ಪಾಪ ಗೆದ್ದಿರೋದು ಅರ್ಜುನ, ಅವನು ತಾನೇ ಮದುವೆ ಆಗ್ಬೇಕಾರೋದು. ನಕುಲ ಸಹದೇವರು ನೋಡಿದರೆ ನಮಗೂ ಇಷ್ಟ ಅಂತಾರೋ. ಈಗೇನು ಮಾಡಬೇಕು? ಧರ್ಮರಾಯನ ಅಧರ್ಮ ನಡೆ ಇಲ್ಲಿಂದ ಶುರುವಾಗುತ್ತೆ. ಮಹಾಭಾರತದಲ್ಲಿ ಬಹಳ ಬಹಳ ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕಾದ್ದು ಧರ್ಮರಾಯನ ನಡೆ. ಅಂಥ ಘಟ್ಟಗಳು ಬಹಳಷ್ಟು ಬರುತ್ತೆ. ಕೊನೆಗೆ ಅದಕ್ಕೆ ನರಕ ದರ್ಶನ ಆಗುತ್ತೆ ಅಂತ ತೀರ್ಪು ಕೊಡ್ತಾರೆ. ಏನೇ ಧರ್ಮ 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 ಅಂತ ಇದ್ರೂ ಇಂಥ ಒಳಸುಳಿಗಳಲ್ಲಿ ಧರ್ಮರಾಯ ನ್ಯಾಯವಾದಂತಹ ತೀರ್ಪುಗಳನ್ನು ಕೊಡಲಿಲ್ಲ ಅಂತ. ಇರಲಿ, ಅಂತೂ ಆದಿಪರ್ವದಲ್ಲಿ ಹೇಳಬಹುದಾದಂಥ ಪ್ರಧಾನ ಅಂಶಗಳನ್ನು ಹೇಳಿದೆ ಅಂತ ಕಾಣುತ್ತೆ. ಇನ್ನು 35 ನಿಮಿಷ ಇದೆ ನನಗೆ. ಅಷ್ಟರೊಳಗೆ ಮುಂದಿನ ಸಭಾಪರ್ವದ್ದು ಇತ್ಯಾದಿ ಎಲ್ಲ ಹೇಳಬೇಕು ನಾನು. ಈಗ ಏನು ಹೇಳಿದೆ ಇದನ್ನೆಲ್ಲ ಹೇಳೋಕ್ಕೊಂದು 10 ಗಂಟೆ ಮಾತಾಡಿದ್ದೀನಿ ಅಲ್ಲಿ. ಓಡಿ ಓಡಿ ನಿಮಗೆ ಸುಮ್ಮನೆ ನೆನಪಿಸ್ತಾ ಇದ್ದೇನೆ ಏನೇನು ಪ್ರಧಾನವಾದ ಭಾಗಗಳಾಯಿತು ಅಂತಂತ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಗಿ
ಕೊನೆಗೆ ಇದೇ ವಿದುರ ಭೀಷ್ಮರು ಮತ್ತೆ ಕರ್ಕೊಂಡು ಬಂದು ರಾಜ್ಯವನ್ನು 2 ಭಾಗ ಮಾಡಿ ಖಾಂಡವ ಪ್ರಸ್ಥ ಬೇರೆ ಹಸ್ತಿನಾವತಿ ಬೇರೆ ಅಂತ ಹೇಳಿ ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಕೊಡ್ತಾರೆ. ಅಲ್ಲಿಯ ಖಾಂಡವ ವನವನ್ನು ದಹನ ಮಾಡಿ ಮಯ ಅನ್ನತಕ್ಕಂಥ ರಾಕ್ಷಸ ದೊಡ್ಡದಾಗಿರತಕ್ಕಂಥ ಅರಮನೆಯನ್ನು ಮಯ ಭವನವನ್ನು ಕಟ್ಟಿಸ್ತಾರೆ. ಇಲ್ಲಿ ಒಂದು ಪ್ರಸಂಗವನ್ನು ನೀವು ದಾಖಲು ಮಾಡಿಕೊಂಡಿರಬೇಕು. ಈಗ ಅಕಸ್ಮಾತ್ ನಾವೇನಾದರೂ ಮುಂದೆ ಮಹಾಭಾರತವನ್ನು ಮುಂದುವರಿಸಿದರೆ ಇದು ನೆನಪಿಟ್ಟುಕೊಂಡಿರಬೇಕಾದ ಸಂಗತಿ ಏನು? ಮಯ ಭವನಕ್ಕೆ ಎಲ್ಲರನ್ನೂ ಕರೆದಿರ್ತಾರೆ, ಹಾಗೆ ದುರ್ಯೋಧನನ್ನು ಕರೆದಿದ್ದಾರೆ. ನೋಡಿ ಅದರ ಸೊಗಸನ್ನು ಅನುಭವಿಸುವಂತ. ನೀವು ಯಾರಾದರೂ ಅತಿಥಿಗಳನ್ನು ನಿಮ್ಮ ಮನೆಗೆ ಕರೆಸ್ಕೊಳ್ತೀರಿ, ಅವರು ನಿಮ್ಮ ಮನೇಲಿ ಉಳಿತಾರೆ, ರಾತ್ರಿ ಆಗತ್ತೆ, ಅವರಿಗೆ ಊಟದ್ದು ಮಲ್ಕೊಳ್ಳೋದೆಲ್ಲ ವ್ಯವಸ್ಥೆ ಮಾಡ್ತೀರಿ. ಕೊನೆಗೆ ಏನು ಮಾಡ್ತೀರಿ ಗೊತ್ತಾ? ನೀವು ಎಲ್ಲರೂ ಮಾಡೋದು ಅದನ್ನೇ. ಮಲ್ಕೊಳ್ಳೋಕೆ ಮುಂಚೆ ಒಂದು ತಮಗೆ ನೀರಿಟ್ಟಿರ್ತೀರಿ. ಅಕಸ್ಮಾತ್ ಎದ್ದೇನಾದರೂ ಹೋಗಬೇಕಾದ್ರೆ ಇಂಥ ಕಡೆ ದೀಪದ ಗುಂಡಿ ಇದೆ ಅಂತ ತೋರಿಸ್ತೀರಿ. ಸಹಜ ಅಲ್ಲೇನ್ರಿ? ಸಹಜವಾಗೇ ನಾವು ಅವ್ರಿಗೆ ತೊಂದರೆ ಆಗಬಾರ್ದು, ಮನೆಗೆ ಬಂದಿರೋ ಅತಿಥಿಗಳು ಆಮಂತ್ರಿತರೋ ಅವ್ರಿಗೆ ಅನುಕೂಲವಾಗಲಿ ಅಂತ ನಾವು ಪ್ರಯತ್ನ ಪಡ್ತೀವಿ. ಇದು ಬಹಳ ಸಹಜವಾಗಿ ಸಾಮಾನ್ಯವಾಗಿ ಒಬ್ಬ ನಾಗರಿಕ ವ್ಯಕ್ತಿ ಮಾಡತಕ್ಕಂಥ ಕರ್ತವ್ಯ ಇದು. ನೀವು ಧರ್ಮರಾಯರು, ಪಾಂಡವರು ಧರ್ಮಪಕ್ಷಪಾತಿಗಳು, ಮಯಭವನವನ್ನು ನಿರ್ಮಾಣ ಮಾಡಿದ್ದಾರೆ, ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ? ನಿಮ್ಮನ್ನು ಮೋಸ ಮಾಡಲಿಕ್ಕೆ ಕರೆದಿದ್ದಾರೆ. ನಿಮಗೆ ಮಯಭವನ ಗೊತ್ತಿಲ್ಲರಿ. ಸಾಮಾನ್ಯವಾಗಿ ನೀವು ನಿಮ್ಮ ಮನೆಗೆ ಕರೆಯುವ ಅತಿಥಿಗಳಿಗೆ ಎಚ್ಚರ ತಗೊಂಡು ಎಲ್ಲ ವ್ಯವಸ್ಥೆ ಮಾಡಿದಾಗ ನೀರಿಲ್ಲದೆ ಇರೋ ಕಡೆ ನೀರು ಸುರಿದಂತೆ ಕಾಣೋದು, ಕಂಬ ಇಲ್ಲದೆ ಇರೋ ಕಡೆ ಕಂಬ ಇರೋ ಹಾಗೆ ಕಾಣೋದು, ಹೋಗಿ ತಲೆ ಚಚ್ಕೊಳ್ಳೋದು, ಬೀಳೋದು, ಇದು ನೋಡಿ ನೀವು ನಗೋದು. ಇದು ನಾಗರಿಕತೆಯೇ? ಪಾಪ ದುರ್ಯೋಧನ ಗೊತ್ತಿಲ್ಲ. ಅಲ್ಲಿ ತನಕ ದ್ರೌಪದಿ ಬಗ್ಗೆ ಆಕೆಗೆ ಏನು ಅಭಿಪ್ರಾಯ ಇತ್ತು ನಮಗೆ ಗೊತ್ತಿಲ್ಲ. ಆದರೆ ಮುಂದಿನ ಮಹಾಭಾರತದ ಯುದ್ಧಕ್ಕೆ ಕಾರಣವಾಗಿದ್ದು ಇದು. ಮಯಭವನದಲ್ಲಿ ದುರ್ಯೋಧನ ಬಂದಿದ್ದಾನೆ, ಒಂದು ಕಂಬ ನಿಂತಿದೆ, ಅದರ ಪಕ್ಕಕ್ಕೆ ಹೋಗ್ತಾನೆ. ಕಂಬ ಅಂದುಕೊಂಡಿದ್ದು ಕಂಬವಲ್ಲ, ಪಕ್ಕದಲ್ಲಿ ಕಂಬ ಇಲ್ಲ, ಅಲ್ಲಿ ಕಂಬ ಇದೆ, ಹೋಗಿ ತಲೆ ಹೊಡ್ಕೊಳ್ತಾನೆ. ಬೋರ್ ಬರುತ್ತೆ, ಎಲ್ಲರೂ ನೋಡ್ತಾನೆ. ಯಾರೋ ನೋಡಿದ್ರೆ ಏನಪ್ಪ, ನಮಗೆ ಕಷ್ಟ ಆಗಿದ್ದು ಬೇರೆ, ಯಾರು ನೋಡಿದ್ರೆ ಮಹಾ ಕಷ್ಟ ಆಗಿಬಿಡುತ್ತೆ ನಮಗೆ. ನಾವು ಬಿದ್ದಿದ್ದು ಪರವಾಗಿಲ್ಲ, ಯಾರು ನೋಡಬಾರ್ದು, ಯಾರು ನೋಡಿದ್ರೋ ನಮ್ಮ ನೋವು ಜಾಸ್ತಿ ಆಗಿಬಿಡುತ್ತೆ. ಅದು ತಪ್ಪಿಸ್ಕೊಂಡ ಮುಂದೆ ಹೋದ. ಅಲ್ಲಿ ನೀರು ಹರಿತಾ ಇದೆ. ಪಂಚೆ ಮೇಲೆ ಕಟ್ಕೊಂಡು ಹೋದ, ಅಲ್ಲಿ ನೀರೇ ಇಲ್ಲ. ಇನ್ನೊಂದು ಸ್ವಲ್ಪ ದೂರಕ್ಕೆ ಹೋದ, ನೀರು ಹರಿತಾ ಇದೆ. ನೀರಿಲ್ಲ ಅಂತ ಕಾಲಿಟ್ಟ, ಜಾರು ಬಿದ್ದ. ತಕ್ಷಣ ನೋಡಿದ, ತಿರ್ಗಾ ಯಾರಾದರೂ ನೋಡ್ತಿದ್ದಾರೇನೋ ಅಂತ. ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಎದ್ದ. ದ್ರೌಪದಿ ಚಪ್ಪಾಳೆ ಹೊಡೆದು ನಗ್ತಾ ಇದ್ದ. ದುರ್ಯೋಧನನಿಗೆ ಮಾನಭಂಗವಾಯಿತು. ಇದು ಜ್ಞಾಪಕ ಇಟ್ಕೋಬೇಕು ನೀವು. ದುರ್ಯೋಧನಂತಹ, ನೀವು ಅರ್ಥ ಆಗ್ತಾ ಇದೆಯಾ ಮಾತಾಡ್ತಿರೋದು? ದುರ್ಯೋಧನನಂತಹ ಮಾನಧನ ಜಾರಿ ಬಿದ್ದು ಮೈಯೆಲ್ಲ ಒದ್ದೆಯಾಗಿ ಬಟ್ಟೆಯೆಲ್ಲ ಅಂಟಿಕೊಂಡಿದ್ದನ್ನು ನೋಡಿ ದ್ರೌಪದಿ ಚಪ್ಪಾಳೆ ತಟ್ಟುತ್ತಾ ಇದ್ದಾಳೆ, ನಗುತ್ತಾ ಇದ್ದಾಳೆ. ಮುಂದೊಮ್ಮೆ ಮಾನಭಂಗಕ್ಕೆ ಪ್ರಯತ್ನ ಪಡಲಿಲ್ಲ ಬಿಡಿ. ಇದು ಆ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ನಿಮಿಷ. ಮುಂದೆ ಏನಾದರೂ ಇಂತಹ ಘಟನೆ ದ್ರೌಪದಿಗೆ ನಡೆಯಿತು ಅಂದರೆ ಅದಕ್ಕೆ ಕಾರಣ ಯಾರು? ಈ ಹೊತ್ತು ದ್ರೌಪದಿ ದುರ್ಯೋಧನನಿಗೆ ಮಾಡಿದಂತಹ ಅವಮಾನ. ಆಮೇಲೆ ಧರ್ಮರಾಯ ಬಂದ, ಬೇರೆ ಬಟ್ಟೆ ಕೊಟ್ಟ, ಉಟ್ಕೊಂಡ ಹೋದ. ಮೂಲಭೂತ ಪ್ರಶ್ನೆ, ನಿಮ್ಮ ಮನೆಗೆ ನನ್ನನ್ನು ಆಹ್ವಾನಿಸಿ ಸ್ವಾಗತ ಕೊಟ್ಟು ಅವಮಾನ ಮಾಡೋದೇನ್ರಿ? ಈ ಘಟನೆಯನ್ನು ನೆನಪಿಸಿಕೊಂಡ್ರೆ ನಾವು ಸಭಾಪುರಕ್ಕೆ ಹೋಗೋಣ. ಅಲ್ಲೇನಾಯಿತು? ದ್ಯೂತ ಅನ್ನುವುದು ಒಂದು ವ್ಯಸನ. ವ್ಯಸನ ಅನ್ನೋದ್ರ ಬಗ್ಗೆ ನಾನು ಆಗಲೇ ಹೇಳಿದೆ ನಿಮಗೆ. ನೀವು ನೀವು ಇಸ್ಪೀಟ್ ಆಟ ಆಡ್ತೀರಾ, ಕುದುರೆ ಬಾಲ ಕಟ್ತೀರಾ, ಸಿಗರೇಟ್ ಸೇದ್ತೀರಾ, ಈ ವ್ಯಸನ ಅದು ನಿಮ್ಮ ಮನೆ ಹಾಳು ಮಾಡುತ್ತೆ. ಮನೆಯೂ ಆಗಬಹುದು, ಮನವೂ ಆಗಬಹುದು, ದೇಹದ ಗೂಡೂ ಆಗಬಹುದು. ಅಂತೂ ಹಾಳು ಮಾಡುವುದಕ್ಕೆ ವ್ಯಸನಗಳು ಬರುವುದು. ಅದರೊಳಗೂ ಪಗಡೆ ಆಟ.
ಅದರಲ್ಲೂ ಜೂಜು, ಹಣವನ್ನು ಕಳೆದುಕೊಳ್ಳಲಿಕ್ಕೇ ಸಿದ್ಧವಾಗಿರತಕ್ಕಂಥ ಆಟ. ಅದು ಧರ್ಮರಾಯನಿಗೆ ಬಹಳ ದೊಡ್ಡ ಆಸೆ, ಯೋಗ್ಯತೆ ಇಲ್ಲ. ಆ ಕಡೆ ಶಕುನಿ ಯೋಗ್ಯತೆ ಇದೆ, ಪಗಡೆ ಆಟ ಅಂದರೆ ಏನು ಅಂತ ಅವನು ಚೆನ್ನಾಗಿ ಗೊತ್ತಿದೆ, ಯಾವ ದಾಳವನ್ನು ಹಾಕಿದರೆ ಏನು ಬೀಳುತ್ತೆ ಅಂತ ಗೊತ್ತಿದೆ, ಪಗಡೆಕಾಯಿ ಹೇಗೆ ನಡೆಸಬೇಕು ಅಂತ ಗೊತ್ತಿದೆ. ಆದರೆ ಇದು ಯಾವುದೂ ಧರ್ಮರಾಯನಿಗೆ ಸರಿಯಾಗಿ ಗೊತ್ತಿಲ್ಲ.